ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಕಳೆದ ಹಲವಾರು ಸಂಚಿಕೆಗಳಲ್ಲಿ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ವತಿಯಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಬಂದಿದ್ದಾರೆ. ಇವತ್ತು ಆ ಆರ್ಟಿಕೇರಿಯಾ ಅನ್ನುವಂತಹ ಒಂದು ರೋಗದ ಬಗ್ಗೆ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆಗೆ ಕ್ರಿಯಾಶಾರೀರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಹರಿಕೃಷ್ಣ BN ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿ ಈ ಒಂದು ರೋಗದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಎಸ್ ಡಾಕ್ಟರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್, ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಎದುರಾಗೋದನ್ನು ನೋಡ್ಬೋದು. ಸೊ ಅಂತಹ ಒಂದು ಸಮಸ್ಯೆಗಳಲ್ಲಿ ಆರ್ಟಿಕೇರಿಯಾ ಅನ್ನುವಂತಹ ಸಮಸ್ಯೆ ಕೂಡ ಒಂದು ಅಂತ ಹೇಳ್ಬೋದು. ಸೊ ಏನಿದು ಆರ್ಟಿಕೇರಿಯಾ ಅನ್ನುವಂಥದ್ದು ಡಾಕ್ಟರ್? ಇದು ಮುಖ್ಯವಾಗಿ ಇದು ಒಂದು ಚರ್ಮದಲ್ಲಿ ಕಾಣಿಸುವಂತಹ ಒಂದು ಅಲರ್ಜಿಯಿಂದ ಬರುವಂತಹ ಒಂದು ವ್ಯಾಧಿ. ಇದು ಸಾಮಾನ್ಯವಾಗಿ 15ರಿಂದ 20% ಜಾಸ್ತಿ ಇರ್ತದೆ ನಮ್ಮ ಪಾಪ್ಯುಲೇಷನಲ್ಲಿ. ಆರ್ಟಿಕೇರಿಯಾ ಅಂದರೆ ಏನು? ಇದು ಅಂದರೆ ಒಂದು ಚಕ್ರಾಕಾರದಲ್ಲಿ ಬೀಳುವಂತಹ ಒಂದು ಚರ್ಮದಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ವ್ಯಾಧಿ. ಒಂದು ಕೆಂಪಾಗಿರ್ತದೆ, ಮಂಡಲಾಕಾರದಲ್ಲಿರ್ತದೆ. ಇದನ್ನು ವೀಲ್ಸ್ ಅಂತ ಕರಿತೇವೆ. ಇದರ ಮುಖ್ಯವಾದ ಕಾರಣ ಏನು ಅಂತ ಹೇಳಿದರೆ ಒಂದು ವ್ಯಾಸ್ಕ್ಯುಲರ್ ರಿಯಾಕ್ಷನ್ಸ್ ಅಂತ ಹೇಳ್ತಾರೆ. ವ್ಯಾಸ್ಕ್ಯುಲರ್ ರಿಯಾಕ್ಷನ್ಸ್ ಅಂದರೆ ಏನು ಅಂತ ಹೇಳಿದರೆ ರಕ್ತನಾಳಗಳ ಮೂಲಕ ಒಂದು ಶರೀರ ಪ್ರತಿಕ್ರಿಯಿಸುವುದು. ಸೊ ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ ರಕ್ತನಾಳಗಳು ಊದಿಕೊಳ್ತವೆ. ರಕ್ತನಾಳಗಳು ಊದಿಕೊಂಡು ಅದರಲ್ಲಿ ಒಂದು ಫ್ಲೂಯಿಡ್ ಅಂತ ಹೇಳಿದರೆ ಒಂದು ನೀರಿನ ಅಂಶ ಲೀಕ್ ಆಗ್ತದೆ. ಅಲ್ಲಿ ಲೀಕ್ ಆಗಿ ಅದು ಆ ಸ್ಕಿನ್ನಲ್ಲಿ ದಪ್ಪ ಬೀಳುವಂಥದ್ದು. ನೀವು ಆಡು ಭಾಷೆಯಲ್ಲಿ ನೋಡಿದರೆ ದಡಿಕೆ ಅಂತ ಹೇಳ್ತಾರೆ. ನಂಜಿನ ದಡಿಕೆ ಅಂತ ಬರ್ತದೆ. ಜನಗಳು ಸಾಮಾನ್ಯವಾಗಿ ಹೇಳೋದುಂಟು ಡಾಕ್ಟ್ರಲ್ಲಿ ಬಂದಲ್ಲಿ. ಇದನ್ನು ನಾವು ಆರ್ಟಿಕೇರಿಯಾ ಅಂತ ಕರಿತೇವೆ. ಮುಖ್ಯವಾಗಿ ಸಿಂಪಲ್ ಆಗಿ ಹೇಳೋದು ಅಂತ ಹೇಳಿದರೆ ಅದನ್ನು ಒಂದು ಅಲರ್ಜಿಯ ಕಾರಣದಿಂದ ಬರುವಂತಹ ಚರ್ಮವ್ಯಾಧಿ. ಹಾಗಾದ್ರೆ ಈ ಒಂದು ರೋಗಕ್ಕೆ ಕಾರಣ ಏನು ಅನ್ನುವಂಥದ್ದು ಡಾಕ್ಟರ್? ಇದನ್ನು ನಾವು ಪಾಶ್ಚಾತ್ಯ ವೈದ್ಯಕೀಯದಲ್ಲಿ ನೋಡುವುದಾದ್ರೆ ಇದರಲ್ಲಿ ಮುಖ್ಯವಾದ ಕಾರಣಗಳೇನು ಅಂದರೆ ಹೈಪರ್ ಸೆನ್ಸಿಟಿವಿಟಿ ಅಂತ ಹೇಳ್ತಾರೆ. ಹೈಪರ್ ಸೆನ್ಸಿಟಿವಿಟಿ ಅಂತ ಅದರಲ್ಲಿ ಬೇರೆ ಬೇರೆ ಕ್ಲಾಸಸ್ಗಳಿದೆ. ಇದು ಹೈಪರ್ ಸೆನ್ಸಿಟಿವಿಟಿ 1 ರಿಯಾಕ್ಷನ್ ಅಂತ ಹೇಳ್ತೇವೆ. ಈಗ ಹೈಪರ್ ಸೆನ್ಸಿಟಿವಿಟಿ ಅಂದರೆ ಏನು ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆ, ರೋಗ ನಿರೋಧಕ ಶಕ್ತಿ, ಇದು ಅತಿಯಾಗಿ ಪ್ರತಿಕ್ರಿಯಿಸುವಂಥದ್ದು. ಸೊ ಅದರಲ್ಲಿ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವಂಥ ರೋಗಗಳಲ್ಲಿ ಇದು ಒಂದು. ಇದನ್ನು ಆರ್ಟಿಕೇರಿಯಾ ಅಂತ ಹೇಳೋದು ಅದು ಕೂಡ ಒಂದು. ಸೊ ಇದೊಂದು ಈಗ ನಾವು ಸಾಮಾನ್ಯವಾಗಿ ನೀವು ಕೇಳಿರ್ಬೋದು ಅಲರ್ಜಿ ಅಂತ ಹೇಳ್ತಾರೆ ಸಾಮಾನ್ಯವಾಗಿ, ನಂಜು ಅಲರ್ಜಿ ಅಂತ ಹೇಳುವಂಥದ್ದು. ಸೊ ಈ ಹೈಪರ್ ಸೆನ್ಸಿಟಿವಿಟಿ 1 ರಿಯಾಕ್ಷನ್ ಅಂತ ಏನು ಹೇಳ್ತೇವೆ ಅದು ಕೂಡ ಈ ನಂಜು ಅಥವಾ ಅಲರ್ಜಿ ಅಂತ ಹೇಳ್ಬೋದು. ಸೊ ಇದಕ್ಕೆ ಏನು ಕಾರಣ ಅಂತ ಹೇಳಿದರೆ ಒಂದು ನಮ್ಮ ಶರೀರದಲ್ಲಿ IgE ಆಂಟಿಬಾಡೀಸ್ ಅಂತ ಇರ್ತದೆ. ಸೊ ಇದು IgE ಆಂಟಿಬಾಡೀಸ್ ಮೀಡಿಯೇಟೆಡ್ ಒಂದು ರಿಯಾಕ್ಷನ್, ಅದೇ ಪ್ರತಿಕ್ರಿಯೆ. ಸೊ ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಮಾಸ್ಟ್ ಸೆಲ್ಸ್ ಆಕ್ಟಿವೇಟ್ ಆಗ್ತದೆ. ಅದರಿಂದ ಒಂದು ಹಿಸ್ಟಮಿನ್ ಅಂತ ಒಂದು ಹೇಳುವ ಕೆಮಿಕಲ್, ಈ ನಾನು ಆಗ ಏನು ಹೇಳಿದೆ ವ್ಯಾಸ್ಕ್ಯುಲರ್ ರಕ್ತನಾಳಗಳು ಊದಿಕೊಳ್ಳೋದು, ಅದೆಲ್ಲದಕ್ಕೆ ಕಾರಣ ಈ ಹಿಸ್ಟಮಿನ್ ಅಂತ ಹೇಳುವ ಒಂದು ಕೆಮಿಕಲ್ ರಿಲೀಸ್ ಆಗುವಂಥದ್ದು. ಈ IgE ಆಂಟಿಬಾಡಿ ಅಲ್ಲದೆ ಬರೀ ಮಾಸ್ಟ್ ಸೆಲ್ಸಿಂದ ಅದು ಒಡೆದು ಈ ಹಿಸ್ಟಮಿನ್ ಹೊರಗಡೆ ಬಂದು ಕೂಡ ಈ ರಿಯಾಕ್ಷನ್ ಬರಬಹುದು. ಸೊ ಇದು 2 ಥರದಲ್ಲಿ ಆಗ್ತದೆ. ಸೊ ಇದು ನಾವು ಮುಖ್ಯವಾಗಿ ನೋಡುವಂತಹ ಪ್ಯಾಥಾಲಜಿ ಅಥವಾ ಏನು ರೋಗದ ಸ್ವರೂಪ, ಈಗ ನಾನೀಗೇನು ಹೇಳಿದೆ ಅದು. ಬಟ್ ಇದಕ್ಕೆ ಕಾರಣಗಳು, ಮೂಲ ಕಾರಣಗಳು ಅಥವಾ ಬೇರೆ ಬೇರೆ ಕಾರಣಗಳು, ಇದು ಒಂದು ಜೆನೆಟಿಕ್ ಡಿಸೀಸ್ ಕೂಡ ಹೌದು. ಇದೊಂದು ನಾವು ಕೆಲವು ರೋಗಿಗಳನ್ನು ಅಟೋಪಿಕ್ ಇಂಡಿವಿಜುವಲ್ಸ್ ಅಂತ ಐಡೆಂಟಿಫೈ ಮಾಡ್ಬೋದು. ಅಟೋಪಿಕ್ ಅಂತ ಹೇಳಿದರೆ ಜೆನೆಟಿಕ್ ಆಗಿ ಕೆಲವರಿಗೆ ಈ ಅಲರ್ಜಿ ರೋಗಗಳು ಬರ್ಬೋದು, ಕೇಳಿರ್ಬೋದು. ಅದರಲ್ಲಿ ಈ ಆರ್ಟಿಕೇರಿಯಾ ಕೂಡ ಬರುವ ಸಾಧ್ಯತೆಗಳಿದೆ, ಅಂದರೆ ಜನ್ಮತಃ ಇರ್ತದೆ ಅಂಥವರಲ್ಲಿ. ಅದಲ್ಲದೆ ಡ್ರಗ್ ಇಂಡ್ಯೂಸ್ಡ್ ಅಂತ ಬರ್ತದೆ. ಡ್ರಗ್ ಇಂಡ್ಯೂಸ್ಡ್ ಅಂತ ಹೇಳಿದರೆ ನೀವೊಂದು ಕೆಲವೊಂದು ಮದ್ದು ತಗೊಂಡ್ರೆ ಕೇಳಿರ್ಬೋದು, ನೀವು ಬೇನೆದು ಮಾತ್ರೆ ತಗೊಂಡ ಕೂಡಲೇ, ನೋವಿನ ಮಾತ್ರೆ ತಗೊಂಡ ಕೂಡಲೇ ಅಲರ್ಜಿ ಬರುವಂಥದ್ದು ಇದೆಲ್ಲ ಡ್ರಗ್ ಇಂಡ್ಯೂಸ್ಡ್ ಅಲ್ಲಿ ಬರ್ತದೆ. ಕೆಲವೊಂದು ಆಂಟಿಬಯೋಟಿಕ್ಸ್ ಇರ್ಬೋದು, ಕಾಮನ್ ಆಗಿ ಕೆಲವು BP ಮಾತ್ರೆಗಳನ್ನೆಲ್ಲ ತಗೊಳ್ಳುವ ಅದರಲ್ಲಿ ಸಹ ಬರ್ತದೆ. ಕೆಲವು AC ಇನ್ಹಿಬಿಟರ್ಸ್ ಅಂತ ಹೇಳ್ತಾರೆ. ಅದಲ್ಲದೆ ಬೇರೆ ಕೆಲವು ರಾಸಾಯನಿಕ ಪದಾರ್ಥಗಳು, ರಾಸಾಯನಿಕ ಮದ್ದುಗಳಲ್ಲಿ ಬರ್ತದೆ. ಅದು ಡ್ರಗ್ ಇಂಡ್ಯೂಸ್ಡ್ ಆರ್ಟಿಕೇರಿಯಾ ಅಂತ ಹೇಳ್ತಾರೆ. ಅದಲ್ಲದೆ ಕೆಲವೊಂದು ಕಾಂಟ್ಯಾಕ್ಟ್ ಆರ್ಟಿಕೇರಿಯಾ ಅಂತ ಅಂದರೆ ಕೆಲವೊಂದು ಮುಟ್ಟುವುದರಿಂದ, ಕೆಲವೊಂದು ಎಲೆಗಳನ್ನು ಮುಟ್ಟುವುದರಿಂದ ಸಡನ್ ಆಗಿ ದಪ್ಪ ಬರುವಂಥದ್ದು. ಏನಾದರೂ ಇರುವೆ ಕಚ್ಚುವಂಥ ಟೈಮ್? ಹೌದು, ಅದು ಇನ್ಸೆಕ್ಟ್ ಬೈಟ್ ಕೂಡ ಅದು ಒಂದು ಕೀಟಗಳಿಂದ ಬರುವಂಥದ್ದು. ಇನ್ಸೆಕ್ಟ್, ಕೆಲವೊಂದು ಸೊಳ್ಳೆ, ದೊಡ್ಡ ಇರುವೆ ಎಲ್ಲ ಬರ್ತದೆ, ಕುಲಿಂಪೆ ಅಂತ ಆ ಥರದ್ದೆಲ್ಲ. ಸೊ ಅದು ಕೂಡ ಈ ಆರ್ಟಿಕೇರಿಯಾ ಬರುವಂಥ ಸಾಧ್ಯತೆಗಳಿದೆ. ಜಿಗಣೆ, ಬೆಡ್ ಬಗ್ಸ್ ಎಲ್ಲ ಹೇಳ್ತಾರಲ್ಲ ಅದು ಕೂಡ. ಸೊ ಇದೆಲ್ಲ ಬೇರೆ ಬೇರೆ ಪಾಶ್ಚಾತ್ಯ ವೈದ್ಯಕೀಯ ಪದ್ಧತಿಯಲ್ಲಿ ಐಡೆಂಟಿಫೈ ಮಾಡಿರುವಂತಹ ಈ ಕಾರಣಗಳಿದೆಲ್ಲ ನಾನು ಹೇಳಿದೆ. ಹಾಗಾದರೆ ಇದನ್ನು ಆಯುರ್ವೇದದಲ್ಲಿ ಯಾವ ರೀತಿಯಲ್ಲಿ ಅರ್ಥೈಸ್ಕೊಳ್ಬೋದು ಅನ್ನೋದು ಡಾಕ್ಟರ್? ಆಯುರ್ವೇದದಲ್ಲಿ ನಾವು ತುಂಬ ಚೆನ್ನಾಗಿ ಇದನ್ನು ಅರ್ಥ ಮಾಡಿಕೊಳ್ಬೋದು.
ಈಗ ನಾನು ಈಗೇನು ಅರ್ಟಿಕೇರಿಯಾ ಅಂತ ಹೇಳಿದೆ, ಈ ದಪ್ಪ ದಪ್ಪ ಬರುವ ವೀಲ್ಸ್, ಇದನ್ನು ನಾವು ಕೋಟ ಅಂತ ಹೇಳುವ ಒಂದು ರೋಗದಿಂದ ನೋಡ್ತೇವೆ. ಕೋಟ ಅಂತ ಒಂದು ರೋಗ. ಕೋಟ ಅಂದರೆ ಅವರು ನಮ್ಮ ಆಚಾರ್ಯರು ಏನು ಹೇಳಿದ್ದಾರೆ ಅಂದರೆ ಕ್ಷಣಿಕ ಉತ್ಪತ್ತಿ ವಿನಾಶ ಅಂತ. ಅಂದರೆ ಇದು ಬರ್ತದೆ ಹೋಗ್ತದೆ, ನೀವು ಅಲರ್ಜಿ ಇದು ಇರುವುದಿಲ್ಲ, ಅಲ್ಲೇ ಇರುವುದಿಲ್ಲ, ಅದು ರಿಯಾಕ್ಷನ್ ಆದ ಕಾರಣ, ರಕ್ತದ ರಿಯಾಕ್ಷನ್ ಆದ ಕಾರಣ ಬರ್ತದೆ ಹೋಗ್ತದೆ. ಹಾಗೆ ಅದನ್ನು ಕ್ಷಣಿಕ ಉತ್ಪತ್ತಿ ವಿನಾಶ ಅಂತ ಹೇಳ್ತಾರೆ. ಬರ್ತದೆ ಹೋಗ್ತದೆ. ಅದಲ್ಲದೆ ರಕ್ತಮಂಡಲಾಕಾರ ಅಂತ, ರಕ್ತ ಅಂದರೆ ಕೆಂಪು ಬಣ್ಣವಾಗಿ ಮಂಡಲಾಕಾರದಲ್ಲಿ ಇರುವಂಥದ್ದು. ಸೊ ಅದಲ್ಲದೆ ಕಂಡು ವಿಪರೀತವಾದ ತುರಿಕೆ ಇರ್ತದೆ. ಈ ರೋಗದಲ್ಲಿ ಅರ್ಟಿಕೇರಿಯಾದಲ್ಲಿ ವಿಪರೀತವಾದ ತುರಿಕೆ ಇರ್ತದೆ. ಸೊ ಈ ಎಲ್ಲ ಲಕ್ಷಣಗಳನ್ನು ಹೊಂದಿರುವ ರೋಗವನ್ನು ನಾವು ಕೋಟ ಅಂತ ಹೇಳ್ತೇವೆ. ಬಟ್ ಇದು ರೋಗ ಮಾತ್ರ. ಈ ರೋಗಕ್ಕೆ ಮುಖ್ಯವಾದ ಕಾರಣ ಏನು ನಾವು ಆಯುರ್ವೇದದಲ್ಲಿ ಹೇಳುದು ಅಂದರೆ ಓಜಸ್ಸಿನ ವೈಪರೀತ್ಯ. ಓಜಸ್ಸಿನ ವೈಪರೀತ್ಯ. ಆವಾಗ ನಾವು ಈಗ ಈ ಓಜಸ್ ವೈಪರೀತ್ಯದಿಂದ ಈ ರೋಗ ಬರ್ತದೆ ಅಂದರೆ ಓಜಸ್ ಅಂದರೆ ಏನು ಅಂತ ಹೇಳೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈಗ ಓಜಸ್ ಅಂದರೆ ನಮ್ಮ ಶರೀರ, ನಾವು ಆಯುರ್ವೇದದಲ್ಲಿ ನಮ್ಮ ಶರೀರವನ್ನು ನಾವು ಹೇಗೆ ನೋಡ್ತೇವೆ ಅಂದರೆ ಶರೀರ ಅಂತ ಹೇಳಿದರೆ ಸಪ್ತಧಾತು ಅಂತ, ಸಪ್ತಧಾತುಗಳಿಂದ ಕೂಡಿದ್ದು ಅಂತ. ಈ ಸಪ್ತಧಾತುಗಳ ಸಾರ, ಎಸೆನ್ಸ್ ಏನಿದೆ ಅದನ್ನು ನಾವು ಓಜಸ್ಸು ಅಂತ ಹೇಳ್ತೇವೆ. ಈ ಓಜಸ್ಸಿನ ಮುಖ್ಯವಾದ ಉದ್ದೇಶ ಏನು ಅಂದರೆ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ. ಇದು ಎರಡು ತರದಲ್ಲಿ ಆಗ್ತದೆ. ಒಂದು ಬರುವ ರೋಗವನ್ನು ತಡೆಯುವುದು, ಬಂದ ರೋಗದ ವಿರುದ್ಧ ಹೋರಾಡುವುದು. ಬಿಳಿ ರಕ್ತಗಣಗಳೆಲ್ಲ ಬಂದ ರೋಗದ ವಿರುದ್ಧ ಹೋರಾಡುವುದು, ಬರುವ ರೋಗವನ್ನು ತಡೆಯುವುದು. ಇದು ಎರಡು ಕಾರ್ಯ ಈ ಓಜಸ್ಸಿಗಿದೆ. ಈ ಓಜಸ್ಸಿನ ವೈಪರೀತ್ಯವೇ ಈ ಅಲರ್ಜಿಗೆ ಮೇನ್ ಕಾರಣ. ಈ ಅಲರ್ಜಿ ಸ್ಕಿನ್ ಡಿಸೀಸಿಗೆ ಕೂಡ ಇದು ಕಾರಣ ಆಗ್ತದೆ. ಈ ಓಜೋ ವೈಪರೀತ್ಯದಿಂದ ಬರೀ ಈ ಅರ್ಟಿಕೇರಿಯಾ ಮಾತ್ರ ಅಲ್ಲ, ಬೇರೆ ಬೇರೆ ರೋಗಗಳು ಬರ್ತದೆ. ನೀವು ಕೇಳಿರ್ಬೋದು ಅಸ್ತಮಾ, ಅದೇ ಥರ ರೈನೈಟಿಸ್, ಅದೆಲ್ಲ ಇದೆ. ಇದು ಚರ್ಮದಲ್ಲಿ ಸ್ಥಾನ ಸಂಶಯ ಆದರೆ ಈ ಕೋಟ ಅಂತ ಹೇಳುವ ರೋಗ ಬರ್ತದೆ. ಸೊ ಈ ಓಜೋ ವೈಪರೀತ್ಯಕ್ಕೆ ಪುನಃ ಇನ್ನೊಂದು ಪ್ರಶ್ನೆ ಉದ್ಭವಿಸ್ತದೆ ಅಲ್ಲಿ, ಈ ಓಜೋ ವೈಪರೀತ್ಯಕ್ಕೆ ಕಾರಣಗಳೇನು ಅಂತ. ಈ ಓಜೋ ವೈಪರೀತ್ಯಕ್ಕೆ ಮುಖ್ಯವಾಗಿ 4 ಕಾರಣಗಳಿದೆ ನಮ್ಮ ಆಯುರ್ವೇದದಲ್ಲಿ ಹೇಳುವಂಥದ್ದು. ಅದರಲ್ಲಿ ಮೊದಲನೆಯ ಕಾರಣ ದೂಷಿ ವಿಷ ಅಂತ. ದೂಷಿ ವಿಷ, ಹೌದು. ಈ ದೂಷಿ ವಿಷ ಅಂದರೆ ಏನು ಅಂದರೆ ಈ ಮಂದ ವಿಷಗಳು ಅಂತ ಹೇಳ್ತಾರೆ. ಅಂದರೆ ಮಂದ ವಿಷಗಳಂದರೆ ಸಂಸ್ಕೃತದಲ್ಲಿ ಹೇಳೋದುಂಟು, ಅಂದರೆ ಗುಣೈಹಿ ವಿಪ್ರಹೀನ ವಿಷಮ್ ಅಂತ. ಅಂದರೆ ವಿಷ ಅಂದರೆ ಈಗ ಎಲ್ಲರೂ ತಿಳ್ಕೊಳ್ಳೋದಿಲ್ಲ, ಪಾಯ್ಸನ್ ಅಂತ ಹೇಳಿ ತಗೊಂಡ ಕೂಡಲೇ ಸಾಯ್ತಾರೆ ಅಂತ, ಅಥವಾ ಏನಾದರೂ ಇದಾಗ್ತದೆ ಅಂದರೆ. ಈ ದೂಷಿ ವಿಷ ಹಾಗಲ್ಲ, ಅಂದರೆ ಮಂದ ವಿಷ ಅಂತ. ನಿಮಗೆ ಶರೀರ ತೆಗೆದುಕೊಂಡ ಕೂಡಲೇ ಏನಾಗೋದಿಲ್ಲ, ಅಂದರೆ ಶರೀರದಲ್ಲಿ ತುಂಬ ಸಮಯ ಇದ್ದ ಮೇಲೆ ಸ್ಲೋಲಿ ಅದು ಈ ಓಜೋ ವೈಪರೀತ್ಯಕ್ಕೆ ಕಾರಣ ಆಗ್ತದೆ. ಇದನ್ನು ನಾವು ಹೇಗೆ ಐಡೆಂಟಿಫೈ ಮಾಡೋದಂದರೆ ಕೆಲವೊಂದು ರಾಸಾಯನಿಕ ಔಷಧಿಗಳೆಲ್ಲ ಈ ದೂಷಿ ವಿಷದ ಅಡಿಯಲ್ಲಿ ಬರ್ತದೆ. ಸಾಮಾನ್ಯವಾಗಿ ತುಂಬ ಸಮಯದಿಂದ ಕೆಲವೊಂದು ಔಷಧಿಗಳನ್ನು ತಗೊಳ್ತಾ ಇದ್ದಾರೆ. ಆಗ ನಾನು ಹೇಳಿದೆ ಡ್ರಗ್ ಇಂಡ್ಯೂಸ್ಡ್ ಅಂತ. ಅದೆಲ್ಲ ನಾವು ಈ ದೂಷಿ ವಿಷದ ಮೂಲಕ ಅರ್ಥ ಮಾಡಿಕೊಳ್ಬೋದು. ಕೆಲವೊಂದು ಪದೇ ಪದೇ ಆಂಟಿಬಯೋಟಿಕ್ಸ್ ತಗೊಳ್ಳುವಂಥದ್ದು, ಬೇರೆ ಬೇರೆ ರಾಸಾಯನಿಕ ಔಷಧಿಗಳನ್ನು ತುಂಬ ಸಮಯದಿಂದ ತಗೊಳ್ತಾ ಇದ್ದವರಿಗೆ ಅದೆಲ್ಲ ಕಾರಣವನ್ನು ನಾವು ಈ ದೂಷಿ ವಿಷದಲ್ಲಿ ಅರ್ಥ ಮಾಡಿಕೊಳ್ಬೋದು. ಅದು ಮಾತ್ರ ಅಲ್ಲದೆ ಇನ್ನೊಂದು ಕಾರಣ ಇದೆ, ಅದಕ್ಕೆ ಗರವಿಷ ಅಂತ ಹೇಳ್ತಾರೆ. ಗರವಿಷ ಅಂತ ಹೇಳಿದರೆ ಸಂಯೋಗಜ ವಿಷ ಅಂತ. ನೀವು ಮೊದಲಿನ ಕಾಲದಲ್ಲೆಲ್ಲ ಕೇಳಿರ್ಬೋದು, ಕೈ ವಿಷ ಅಂತ ಹೇಳ್ತಾರೆ. ಎಂಕ್ ಮರ್ದು ಪಾಡಿ ಅಂತ ಹೇಳಿದಿಲ್ಲ, ಕೈಯಲ್ಲಿ ನಮಗೆ ಆಹಾರದಲ್ಲಿ. ಬಟ್ ಆ ಥರ ಅಲ್ಲ, ಈ ಸಂಯೋಗಜ ವಿಷ ಅಂದರೆ ಮೊದಲಿನ ಕಾಲದಲ್ಲೆಲ್ಲ ಇತ್ತು. ಅದು ಕೆಲವು ರಾಸಾಯನಿಕಗಳನ್ನು ಆಹಾರದೊಟ್ಟಿಗೆ ಕೊಟ್ಟು ಇದು ಮಾಡುವಂಥದ್ದು ಗರವಿಷ ಅಂತ. ಇದು ಅದೇ ಥರ. ಈಗ ನಮಗೆ ಯಾರು ಕೊಡಬೇಕಾಗಿಲ್ಲ, ಯಾಕೆಂತ ಹೇಳಿದರೆ ಈಗ ನಾವು ತಿನ್ನುವುದೆಲ್ಲ ಕಲುಷಿತ ಹಾಗೂ ವಿಷವನ್ನೇ ನಾವು ತಿನ್ನೋದು. ಅದನ್ನು ನಾವು ಗರವಿಷ ಅಂತ ಅರ್ಥ ಮಾಡಿಕೊಳ್ತೇವೆ, ಅದನ್ನು ಸಂಯೋಗಜ ವಿಷ ಅಂತ ಹೇಳ್ತಾರೆ. ಇದರಲ್ಲಿ ನಾವು ಇದು ಪ್ರಸ್ತುತ, ಇದು ಅತಿ ಪ್ರಸ್ತುತ ಈಗಿನ ಕಾಲದಲ್ಲಿ ಈ ಗರವಿಷ ಅಂತ ಹೇಳುವಂಥದ್ದು. ನಾನು ಕೆಲವೊಂದು ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಇದರಲ್ಲಿ. ಅದೇ ಫಸ್ಟ್ ಇದ್ದು ದೂಷಿ ವಿಷ, ಅದನ್ನು ನಾನು ಹೇಳಿದೆ. ಈಗ ಎರಡನೇದು ಗರವಿಷ ಅಂತ, ಸಂಯೋಗದ ವಿಷ ಅಂತ. ಅದೇ ಈಗ ನಮಗೆ ಯಾರು ವಿಷ ಕೊಡಬೇಕಾಗಿಲ್ಲ, ನಾವು ತಿನ್ನುವ ಆಹಾರದಲ್ಲಿ ಅಥವಾ ಎಲ್ಲದರಲ್ಲೂ ಈ ಸಂಯೋಗಜ ವಿಷ ಅಂತ ಇದೆ. ಈಗ ಸಂಯೋಗಜ ವಿಷ ಅಂತ ಹೇಳಿದರೆ ಇದು ನಮ್ಮ ಆಹಾರದ ಒಟ್ಟಿಗೆ ಇರುವಂಥದ್ದು. ಇದು ಕೂಡ ಈ ಅಲರ್ಜಿಗೆ ತುಂಬ ಮುಖ್ಯ ಕಾರಣ. ಈಗ ನಾವು ಹೇಗೆ ಇದನ್ನು ಅರ್ಥ ಮಾಡಿಕೊಳ್ಬೋದು ಅಂದರೆ, ಈಗ ನಾವು ತಿನ್ನುವ ಬೇಕರಿ ಐಟಮ್ಸ್ಗಳಲ್ಲಿ ಎಡಿಟಿವ್ಸ್ ಅಂತೆಲ್ಲ ಬರ್ತದೆ, ಎಡಿಟಿವ್ಸ್ ಎಲ್ಲ ಬರ್ತದೆ, ಫ್ಲೇವರ್ ಎನ್ಹಾನ್ಸರ್ ಅಂತ ಬರ್ತದೆ, ಮತ್ತು ಆರ್ಟಿಫಿಷಿಯಲ್ ಕಲರ್ ಅಲ್ಲ. ಇದೆಲ್ಲ ಆ್ಯಕ್ಚುಲಿ ಇದರ ನಾವು ಮೂಲ ಸ್ವರೂಪಕ್ಕೆ ಹೋದರೆ ನಾವು ತುಂಬ ಗಂಭೀರವಾಗಿ ಯೋಚನೆ ಮಾಡುವಂತಹ ಕೆಲವು ವಿಷಯಗಳಿದ್ದು. ಈಗ ಈ ಕೋಲ್ ಟಾರ್ ಡಿರೈವೇಟಿವ್ಸ್, ಈ ಮುಖ್ಯವಾಗಿ ಈ ಆರ್ಟಿಫಿಷಿಯಲ್ ಕಲರ್ ಮತ್ತು ಫ್ಲೇವರ್ಸ್ ಏನಿದೆ ನಾವು ತಿನಿಸುಗಳಲ್ಲಿ ಯೂಸ್ ಮಾಡುವಂಥದ್ದು, ಇದೆಲ್ಲ ಕೋಲ್ ಟಾರ್ ಡಿರೈವೇಟಿವ್ಸ್. ಅದೇ ಥರ
ಈ ಟೇಸ್ಟ್ ಎನ್ಹಾನ್ಸರ್ಸ್ ಅಂತ ಬರ್ತದೆ, ಫ್ಲೇವರ್ ಎನ್ಹಾನ್ಸರ್ಸ್ ಅಂತೆಲ್ಲ, ಅದೆಲ್ಲ ಮೋನೋಸೋಡಿಯಂ ಗ್ಲುಟಮೇಟ್ ಬೇರೆ ಬೇರೆ ಥರದ ಕೆಮಿಕಲ್ಸ್ ಎಲ್ಲ ಇದೆ. ಸೊ ಇಂಥ ಕೆಮಿಕಲ್ಗಳನ್ನೆಲ್ಲ ನಾವು ಈ ಗರವಿಷದಲ್ಲಿ ಅರ್ಥ ಮಾಡಿಕೊಳ್ಬೋದು. ಇದನ್ನು ನಿಯಂತ್ರಣಕ್ಕೆ ಅಂತ ಬೇರೆ ನಮ್ಮಲ್ಲಿ ಒಂದು ನಿಯೋಗ ಉಂಟು. ಅದು ಏನು ಹೇಳ್ತದೆ ಅಂದರೆ ಪರ್ಮಿಸಿಬಲ್ ಅಮೌಂಟ್, ಇಷ್ಟೇ ಇದನ್ನು ಯೂಸ್ ಮಾಡಬೇಕು ಅಂತ. ಆದರೆ ನಾವೇನು ಮಾಡ್ತೇವೆ, ಇದಕ್ಕೆ ನಾವು ಅಡಿಕ್ಟ್ ಆಗ್ತೇವೆ. ಇದನ್ನು ನಾವು ತಗೊಂಡು ಅಭ್ಯಾಸ ಮಾಡಿ ಇದರಲ್ಲಿ ನಮ್ಮ ಈ ಅಂಶಗಳು ನಮ್ಮ ದೇಹದಲ್ಲಿ ಜಾಸ್ತಿ ಆದ ಕೂಡಲೇ ಇದು ಈ ಗರವಿಷ ಆಗಿ ನಮಗೆ ಉಪದ್ರ ಕೊಡ್ತದೆ, ಹಾಗೂ ಅಲರ್ಜಿಗೆ ಮುಖ್ಯವಾಗಿ ಕಾರಣ ಆಗಿ ಬಿಡ್ತದೆ. ಸೊ ಇದು ಎರಡನೇ ಕಾರಣ ನಾನು ಹೇಳಿದ್ದು ಗರವಿಷ ಅಂತೇಳಿ. ಸೊ ಇದರಲ್ಲಿ ನಾನು ಹೇಳಿದೆ ಆರ್ಟಿಫಿಷಿಯಲ್ ಕಲರ್ ಆಗಿರ್ಬೋದು, ಪ್ರಿಸರ್ವೇಟಿವ್ಸ್ ಆಗಿರಬಹುದು. ಪ್ರಿಸರ್ವೇಟಿವ್ಸ್ ಎಲ್ಲ ಕೆಲವೊಂದು ಇಮಿಡಿಯೇಟ್ ರಿಯಾಕ್ಷನ್ಸ್ ಕೂಡ ಬರೋದು ಉಂಟು ಪ್ರಿಸರ್ವೇಟಿವ್ಸಲ್ಲಿ. ಮೈಗ್ರೇನು ಅದು ಕೂಡ ಒಂದು ಅಲರ್ಜಿ ಇದ್ದವರಿಗೆ ಕಾಮನ್ ಆಗಿ ಬರುವಂತಹ ರೋಗ. ಸೊ ಇದೆಲ್ಲ ಅಡಿಕ್ಟ್ ಆದವರಿಗೆ ಇದೆಲ್ಲ ಜಾಸ್ತಿ, ಅಂದರೆ ಯಾರು ಅದರ ವ್ಯಸನಿಗಳಾಗಿರ್ತಾರೆ ಅವರಿಗೆ ಇದು ಜಾಸ್ತಿ. ಸೊ ಇದು ಎರಡನೇ ಕಾರಣ. ಈಗ ಮೂರನೇ ಕಾರಣ ನಾವು ಆಯುರ್ವೇದದಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು ಈ ಓಜೋ ವೈಪರೀತ್ಯಕ್ಕೆ, ಅದನ್ನು ನಾವು ವಿರುದ್ಧ ಆಹಾರ ಅಂತ ಹೇಳ್ತೇವೆ. ಸೊ ಇದೊಂದು ಯಾರು ಕೇಳುವವರಿಗೆ ಇದೊಂಥರ ವಿಶೇಷವಾದ ಒಂದು ಪದ, ವಿರುದ್ಧ ಆಹಾರ ಅಂತ. ಸಂಸ್ಕೃತದಲ್ಲಿ ಏನು ಹೇಳ್ತಾರೆ ವಿರುದ್ಧಕ್ಕೆ ಅಂದರೆ ದೇಹಧಾತು ಪ್ರತ್ಯನಿಕ ಭೂತಸ್ಯ ದೇಹಧಾತುಭಿಃ ವಿರೋಧ ಮಾಪದ್ಯಂತೆ ಅಂತ. ಅಂದರೆ ಯಾವುದು ನಮ್ಮ ದೇಹವನ್ನು ವಿರೋಧಿಸ್ತದೋ ಅಂತಹ ವಸ್ತುಗಳು, ನಮ್ಮ ದೇಹವು ಯಾವುದನ್ನು ವಿರೋಧಿಸ್ತದೋ, ಯಾವುದು ನಮ್ಮನ್ನು ವಿರೋಧಿಸ್ತದೆ, ನಮ್ಮ ದೇಹ ಯಾವುದನ್ನು ವಿರೋಧಿಸ್ತದೆ ಅಂತ ಆಹಾರಗಳು ಕೆಲವಿದೆ. ಅದನ್ನು ವಿರುದ್ಧ ಆಹಾರ ಅದರಲ್ಲಿ 18 ಟೈಪ್ಸ್ ಎಲ್ಲ ಹೇಳಿದ್ದಾರೆ. ಈ ಸಮಸ್ಯೆ ಏನಂದ್ರೆ ಇದು ಜನಗಳಿಗೆ ಗೊತ್ತಿಲ್ಲ. ಅಂದ್ರೆ ಇದನ್ನು ನಾವು ಈಗ ಪ್ರಾಕ್ಟಿಕಲಿ ಈಗಿನ ಕಾಲದಲ್ಲಿ ಪ್ರಸ್ತುತವಾಗಿ ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ ಅಂದ್ರೆ, ಈಗ ಈ ವೆಯ್ಟ್ ಲಾಸಿಗೆಲ್ಲ ಜೇನುತುಪ್ಪ ಮತ್ತೆ ಇದನ್ನು ಬಿಸಿನೀರು ಪರವಾಗಿಲ್ಲ, ಜೇನುತುಪ್ಪ ಹೌದು, ಬಿಸಿನೀರು ಕೂಡ ಹೌದು, ಮತ್ತೆ ಈ ಲಿಂಬೆ ರಸ ಮತ್ತೆ ಇದನ್ನು ಮಿಕ್ಸ್ ಮಾಡ್ತಾರೆ. ಇದು ಕೂಡ ಒಂದು ವಿರುದ್ಧಕ್ಕೆ ಎಕ್ಸಾಂಪಲ್. ಮತ್ತೆ ಇದೇ ತರ ಬೇರೆ ಬೇರೆ ಇದೆ, ವೈರ್ಯ ವಿರುದ್ಧ ಅಂತೆಲ್ಲ ಇದೆ. ಮತ್ತೆ ಈಗ ಉಪ್ಪು ಹಾಲು ಮಿಕ್ಸ್ ಮಾಡುವಂಥದ್ದು, ಕೆಲವರಿಗೆ ಹಾಲು ಅನ್ನ ಮಿಕ್ಸ್ ಮಾಡಿ ಉಪ್ಪಿನಕಾಯಿ ಹಾಕಿ ತಿಂತಾರೆ. ಆಮ್ಲಂ ಪಯಸ ಸಹ ಅಂತ, ಹಾಲು ಮತ್ತೆ ಹುಳಿ ಇದೆರಡು ಮಿಕ್ಸ್ ಮಾಡಬಾರ್ದು. ಮತ್ತೆ ಫಲ ಮತ್ತು ಹಾಲು ಅಂದರೆ ಹಣ್ಣುಗಳು ಮತ್ತು ಹಾಲು ಮಿಕ್ಸ್ ಮಾಡಬಾರ್ದು. ಸೊ ಹಾಗೆ ನೋಡಿದರೆ ಎಲ್ಲ ಥರದ ಮಿಲ್ಕ್ ಶೇಕ್ಗಳು ಕೂಡ ಈ ವಿರುದ್ಧ ಕಾನ್ಸೆಪ್ಟಲ್ಲಿ ಬರ್ತದೆ. ಇದು ತುಂಬ ಇದರಲ್ಲಿ ಗಂಭೀರವಾಗಿ ಯೋಚಿಸಬೇಕಂತ ವಿಷಯಗಳು. ಸೊ ಈ ವಿರುದ್ಧ ಆಹಾರಗಳು ಹೇಗೆ ನಮ್ಮ ಶರೀರಕ್ಕೆ ಪರಿಣಾಮ ಬೀರ್ತದೆ ಅಂತ ಹೇಳಿದರೆ, ಈ ವಿರುದ್ಧ ಆಹಾರಗಳು ಕೂಡ ನಮ್ಮನ್ನು ವಿಷವಾಗಿ ಈ ಓಜೋ ವೈಪರೀತ್ಯಕ್ಕೆ ಮುಖ್ಯವಾಗಿ ಕಾರಣ. ಸೊ ಇದು ಮೂರನೆಯ ಕಾರಣ ನಾನು ಆಯುರ್ವೇದದ ಮೂಲಕ ಹೇಳುವಂಥದ್ದು. ಇನ್ನು ನಾಲ್ಕನೇದು ಕಾರಣ ಏನು ಅಂತ ಹೇಳಿದರೆ ಅಧ್ಯಶನ ಅಂತ ಹೇಳ್ತೇವೆ. ಅಧ್ಯಶನ ಅಂತ ಹೇಳಿದರೆ ಭುಕ್ತಸ್ಯ ಉಪರಿ ಭೋಜನಂ ಅಂತ. ಅಂದರೆ ನೀವು ಒಂದು ಆಹಾರ ಜೀರ್ಣವಾಗುವ ಮೊದಲೇ ಇನ್ನೊಂದು ಆಹಾರ ತಗೊಳ್ಳುವಂಥದ್ದು. ಈಗೆಲ್ಲ ನಾವು ಟೈಮು ನೋಡಿ ಊಟ ಮಾಡುವಂಥದ್ದು. ಅಂದರೆ ಹಸಿವಿಲ್ಲದೆ ನೀವು ಊಟ ಮಾಡ್ತೀರಿ, ಆಮೇಲೆ ಪುನಃ ಹಸಿವಾಗಿರೋದಿಲ್ಲ, ಪುನಃ ಒಂದು ಊಟ ಮಾಡ್ತೀರಿ. ಆ ಜೀರ್ಣ ಭೋಜನ ಮತ್ತು ಭುಕ್ತಸ್ಯ ಉಪರಿ ಭೋಜನ ಅಂದರೆ ತಿಂದು ಜೀರ್ಣ ಆಗುವ ಮೊದಲೇ ಇನ್ನೊಂದು ಆಹಾರ ಊಟ ಮಾಡುವಂಥದ್ದು. ಇದು ತುಂಬ ಕೆಟ್ಟವಾಗಿ ಪರಿಣಾಮ ಬೀರ್ತದೆ. ಇದು ನಮ್ಮ ಅಗ್ನಿ ದೃಷ್ಟಿ. ಅಂದರೆ ಅಗ್ನಿ ಅಂದರೆ ನಮ್ಮ ಎಲ್ಲ ಎನ್ಸೈಮ್ಸ್ಗಳು ಆಗಲಿ, ಎಲ್ಲ ರಾಸಾಯನಿಕ ಏನಿರ್ತವೆ ಅದನ್ನೆಲ್ಲ ನಾವು ಅಗ್ನಿ ಅಂತ ಅರ್ಥ ಮಾಡಿಕೊಳ್ತೇವೆ. ಈ ಅಗ್ನಿಯ ದೂಷಣೆಗೆ ಇದು ಮುಖ್ಯ ಕಾರಣ, ಈ ಅಧ್ಯಶನ ಅಂತ ಹೇಳುವಂಥದ್ದು. ಸೊ ಇದು ಕೂಡ ನಮ್ಮ ಓಜೋ ವೈಪರೀತ್ಯಕ್ಕೆ ಮುಖ್ಯ ಕಾರಣ. ಸೊ ಹೀಗೆ ನಾನು 4 ಕಾರಣಗಳು, ದೂಷಿ ವಿಷ ಆಗಲಿ, ಗರವಿಷ ಆಗಲಿ, ಎಲ್ಲ ಕೆಮಿಕಲ್ ಆಗಿರಲಿ, ಅಥವಾ ಮಂದ ವಿಷಗಳಾಗಲಿ, ಅಥವಾ ವಿರುದ್ಧ ಆಹಾರಗಳು, ನಾವು ತಿನ್ನುವಂತಹ ಕೆಲವು ಕಾಂಬಿನೇಷನ್ಸ್ಗಳಾಗಲಿ, ನಾವು ಮಾಡುವ ಕೆಲವೊಂದು ಆಹಾರದಲ್ಲಿ ತಪ್ಪುಗಳಾಗಲಿ, ಅದನ್ನು ವಿರುದ್ಧ ಆಹಾರ ಅಂತ. ಹಾಗೆ ಇದೊಂದು ಅಧ್ಯಶನ ಕೂಡ ಒಂದು ಕಾರಣ. ಸೊ ಈ 4 ಕಾರಣಗಳು ಓಜೋ ವೈಪರೀತ್ಯಕ್ಕೆ ಕಾರಣ. ಈ ಓಜೋ ವೈಪರೀತ್ಯದಿಂದ ಬರುವ ಒಂದು ರೋಗ ಈ ಅರ್ಟಿಕೇರಿಯಾ ಅಂತ ಹೇಳುವಂಥದ್ದು. ಇದಲ್ಲದೆ ಬೇರೆ ರೋಗಗಳು ಬರುವ ಸಾಧ್ಯತೆಗಳು ಇದೆ. ಹಾಗಾದ್ರೆ ಈ ಅರ್ಟಿಕೇರಿಯಾಗೆ ಒಳಪಟ್ಟವರು ಹೇಗೆ ಗೊತ್ತಾಗುತ್ತೆ ಅನ್ನುವಂಥದ್ದು, ಸಿಂಪ್ಟಮ್ಸ್ ಏನು ಅನ್ನುವಂಥದ್ದು ಡಾಕ್ಟರ್? ಸಿಂಪ್ಟಮ್ಸ್, ಲಕ್ಷಣಗಳು ನಾವು ಲಾಕ್ಷಣಿಕವಾಗಿ ಇದನ್ನು ಕ್ಲಿನಿಕಲ್ ಸೆಟಪ್, OPD ಸೆಟಪ್ ಅಲ್ಲಿ ನಾವು ಅರ್ಥ ಮಾಡಿಕೊಳ್ಬೋದು, ಡಯಾಗ್ನೋಸ್ ಮಾಡುವಂಥದ್ದು. ಅಂದರೆ ಅದೇ ನಾನು ಹಾಗೆ ಹೇಳಿದಾಗೆ ವೀಲ್ಸ್, ಅಂದರೆ ಚಕ್ರಾಕಾರದಲ್ಲಿ ನಿಮಗೆ ಕೆಂಪಾಗಿ ಇರುವಂಥದ್ದು, ರೋಮಾಂಚನ, ಸ್ವಲ್ಪ ಹೊರಿಪ್ಲೇಷನ್ಸ್ ಇರ್ತದೆ, ರೋಮ ಇದೆಲ್ಲ ಆ ರಿಯಾಕ್ಷನ್ಸ್ ಬರುವಾಗ ಹಾಗೆ ಆಗ್ತದೆ. ತುರಿಕೆ ಇರ್ತದೆ, ವಿಪರೀತ ಪ್ರೂರೈಟಿಸ್ ಅಂತ ಹೇಳ್ತಾರೆ, ವಿಪರೀತ ತುರಿಕೆ ಇರ್ತದೆ. ಇದರಲ್ಲಿ ಕೆಲವು ವೆರೈಟೀಸ್ ಇದೆ. ಆಂಜಿಯೋಡಿಮಾ ಅಂತ ಹೇಳ್ತಾರೆ. ಆಂಜಿಯೋಡಿಮಾ ಅಂತ ಹೇಳಿದರೆ ಕೆಲವು ನೋಡಿರ್ಬೋದು, ಕೆಲವು ಅಲರ್ಜಿ ಇದ್ದವರಿಗೆ ಕಣ್ಣು ಎಲ್ಲ ಊದಿಕೊಳ್ತದೆ, ಕಣ್ಣು ತುಟಿ ಎಲ್ಲ ಊದಿಕೊಳ್ತದೆ. ಸೊ ಇಂಥದ್ದು ಆಂಜಿಯೋಡಿಮಾ ರಿಯಾಕ್ಷನ್ಸ್ ಕೂಡ, ಅದು ಕೂಡ ಈ ಅರ್ಟಿಕೇರಿಯಾದಲ್ಲಿ ಬರುವಂಥದ್ದೇ. ಸ್ಕಿನ್ ಚರ್ಮ ವ್ಯಾಧಿಯಲ್ಲಿ, ಅಲರ್ಜಿಕ್ ಸ್ಕಿನ್ ಡಿಸೀಸಲ್ಲಿ ಬರುವಂಥದ್ದೇ. ಅದಲ್ಲದೆ ಕೆಲವೊಂದು ವಿಶೇಷ ವೆರೈಟೀಸ್ಗಳು ಕೂಡ ಇದೆ, ಅದು ಗೊತ್ತಿರೋದಿಲ್ಲ ಅವರಿಗೆ. ಇದು ಅಲರ್ಜಿಯಿಂದ ಬರೋದು ಅಂತ ಗೊತ್ತಿರೋದಿಲ್ಲ. ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ. ಪ್ರೆಷರ್ ಅರ್ಟಿಕೇರಿಯಾ ಅಂತ ಹೇಳ್ತಾರೆ. ಪ್ರೆಷರ್ ಅರ್ಟಿಕೇರಿಯಾ ಅಂದರೆ, ಈಗ ಕೆಲವರು ಬರೀ ಮೈಯಲ್ಲಿ ಒಂದು ಚೇರಲ್ಲಿ ಅಥವಾ ಕಿಟಕಿ ಹತ್ರ
ಒತ್ತಿಕೊಂಡಿರ್ತಾರೆ, ಆವಾಗ ಅದರ ಶೇಪ್ ಅವರ ಬೆನ್ನಲ್ಲಿ ಕೈಯಲ್ಲಿ ಎಲ್ಲ ಬರ್ತದೆ ಅಂತದಕ್ಕೆ ಡರ್ಮಟೋಗ್ರಾಫಿ ಅಂತ ಹೇಳ್ತಾರೆ. ಅದರ ಶೇಪ್ ಬರುವಂಥದ್ದು, ಅಥವಾ ಟೈಟ್ ಬಟ್ಟೆ ಕಟ್ಟಲಿ ಅಥವಾ ಒಂದು ಬೆಲ್ಟ್ ಅನ್ನು ಟೈಟ್ ಆಗಿ ಕಟ್ಟಿದ್ರೆ, ಸೊ ಆ ಜಾಗದಲ್ಲಿ ಆ ಪ್ರೆಷರ್ ಬಿದ್ದ ಜಾಗದಲ್ಲಿ ತುರಿಕೆ ಮತ್ತೆ ಈ ದಡಿಕೆಗಳು ಬೀಳ್ತದೆ. ಇದನ್ನು ಪ್ರೆಷರ್ ಅರ್ಟಿಕೇರಿಯಾ ಅಂತ ಹೇಳ್ತಾರೆ, ಡರ್ಮಟೋಗ್ರಾಫಿ ಅಂತ. ಇದು ಕೂಡ ಒಂದು ವೆರೈಟಿ, ಜನಗಳಿಗೆ ಸಾಮಾನ್ಯ ಇದು ಗೊತ್ತಿರೋದಿಲ್ಲ, ನಮಗೆ ಅಲರ್ಜಿ ಉಂಟು ಅಂತ. ಇದು ನಾವು ಸಾಮಾನ್ಯವಾಗಿ OPDಯಲ್ಲಿ ಡಯಾಗ್ನೋಸ್ ಮಾಡುವಂಥದ್ದೇ. ಇನ್ನೊಂದು ಹೀಟ್ ಅರ್ಟಿಕೇರಿಯಾ ಅಂತ ಹೇಳ್ತಾರೆ, ಕೊಲಿನರ್ಜಿಕ್ ಅರ್ಟಿಕೇರಿಯಾ ಅಥವಾ ಹೀಟ್ ಅರ್ಟಿಕೇರಿಯಾ ಅಂತ, ಸೋಲಾರ್ ಅರ್ಟಿಕೇರಿಯಾ ಅಂತ ಕೂಡ ಇದೆ. ಅಂದರೆ ಇದೆಲ್ಲ ಒಂದೇ, ಅಂದರೆ ಬಿಸಿಲು ಯಾರು ಬಿಸಿಗೆ ಎಕ್ಸ್ಪೋಸ್ ಆದಾಗ, ಅಂದರೆ ನಾವು ಈಗ ಬಿಸಿ ಸ್ನಾನ ಮಾಡಿ ಬರ್ತಾರೆ, ಆ ಕೂಡಲೇ ಮೈಯಲ್ಲಿ ದಡಿಕೆ ಬೀಳುವಂಥದ್ದು. ಇದನ್ನು ಸಾಮಾನ್ಯವಾಗಿ ಓಜೋ ವೈಪರೀತ್ಯದೊಟ್ಟಿಗೆ ಸ್ವಲ್ಪ ಪಿತ್ತ ದೋಷದ ಅದರ ಅನುಬಂಧ ಇದ್ದಾಗ ಈ ಥರ ಈ ಹೀಟ್ ಅರ್ಟಿಕೇರಿಯಾ ಬರುವ ಇದು ಜಾಸ್ತಿ. ಮತ್ತು ಇನ್ನೊಂದು ಕೋಲ್ಡ್ ಅರ್ಟಿಕೇರಿಯಾ ಅಂತ ಬರ್ತದೆ. ಕೋಲ್ಡ್ ಅರ್ಟಿಕೇರಿಯಾ ಅಂದರೆ ತಣ್ಣಗೆ ಸ್ನಾನ ಮಾಡಿ ಬಂದ ಕೂಡಲೇ ರಿಯಾಕ್ಷನ್ಸ್ ಬರುವಂಥದ್ದು, ತಣ್ಣಗೆ ಇದು ಮಾಡಿ ಐಸು ತಣ್ಣಗೆ ಸ್ನಾನ ಮಾಡಿದ ಕೂಡಲೇ ಬರುವಂಥದ್ದು. ಸೊ ಇದು ಈ ಕೋಲ್ಡ್ ಅರ್ಟಿಕೇರಿಯಾದಲ್ಲಿ ಒಂದು ವಿಶೇಷ ಟಿಪ್ಪಣಿ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ ಆಯುರ್ವೇದದ ಮೂಲಕ. ಅಂದರೆ ಈ ದೂಷಿ ವಿಷ ಅಂತ ನಾನು ಆಗ ಏನು ಹೇಳಿದೆ, ಅದರಲ್ಲಿ ಒಂದು ವಿಶೇಷ ಇದಿದೆ, ಶೀತ ವಾತ ಅಭ್ರ ಸಮುದ್ಭವೇಶು ವಿಶೇಷತಃ ಕುಪ್ಯತಿ ಅಂತ ಹೇಳಿದ್ದಾರೆ. ಅಂದರೆ ಈ ದೂಷಿ ವಿಷಗಳೇನಿದೆ, ಈ ರೋಗಗಳು ನಾನು ಆಗ ಏನು ಹೇಳಿದೆ, ಅದು ಶೀತಕಾಲದಲ್ಲಿ ಅಥವಾ ಶೀತವಾಯುವಿಂದ ಅಥವಾ ಈ ಮೋಡ ಬರುವಂಥ ದಿನಗಳಲ್ಲಿ ವಿಶೇಷವಾಗಿ ಕುಪಿತಗೊಳ್ತದೆ ಅಂತ, ಕಾಣಿಸಿಕೊಳ್ತದೆ ಅಂತ. ನೀವು ಅಲರ್ಜಿ ಇದ್ದ ರೋಗಿಗಳ ಹತ್ರ ಹೋಗಿ ಕೇಳಿದರೆ ಅವ್ರು ಹೇಳ್ತಾರೆ ವಿಂಟರ್ ಸೀಸನಲ್ಲಿ ಜಾಸ್ತಿ, ಅಂದರೆ ಚಳಿಗಾಲದಲ್ಲಿ ಅವರಿಗೆ ಜಾಸ್ತಿ ಈ ಅಲರ್ಜಿ ಸಮಸ್ಯೆಗಳೆಲ್ಲ. ಸೊ ಅದು ಈ ಕಾರಣದಿಂದಾಗಿ, ಆಯುರ್ವೇದದಲ್ಲಿ ಹೇಳಿದ ಈ ಕಾರಣದಿಂದಾಗಿ. ಸೊ ಈ ಕೋಲ್ಡ್ ಅರ್ಟಿಕೇರಿಯಾ ಕೂಡ ಅದರಿಂದ ಇದಾಗುವಂಥದ್ದು. ಇನ್ನೊಂದು ಅರ್ಟಿಕೇರಿಯಾ, ಅದೇ ನೀವು ಲಕ್ಷಣದಲ್ಲಿ ಹೇಳಿದಲ್ಲ, ಇನ್ನೊಂದು ಅರ್ಟಿಕೇರಿಯಾ ಇದೆ, ಅದು ಕೂಡ ಅರ್ಟಿಕೇರಿಯಾದಲ್ಲಿ ಬರುವಂಥದ್ದು. ಅದು ಪ್ಯಾಪಿಲಾರ್ ಅರ್ಟಿಕೇರಿಯಾ ಅಂತ, ಸಾಮಾನ್ಯ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಅಂದರೆ ಸಣ್ಣ ಈ ಸೊಳ್ಳೆ ಕಚ್ಚಿದಾಗ ತುರಿಕೆ ದಡಿಕೆ ಬೀಳ್ತದಲ್ಲ, ಅದು ಕೂಡ ಇದೊಂದು ಇದರಲ್ಲಿ ಒಂದು ವೆರೈಟಿ ಅದು. ಅಥವಾ ಈ ಕೆಲವೊಂದು ಎಲೆಗಳಲ್ಲೆಲ್ಲ ನೀವು ವಿಷದ ಎಲೆಗಳಾದ ಪೋಲನ್ ಗ್ರೈನ್ಸು ಅದೆಲ್ಲ ತಾಗಿದ ಕೂಡಲೇ ಸಡನ್ನಾಗಿ ಮೈಯಲ್ಲಿ ದಪ್ಪ ದಪ್ಪ ಆಗಿ ದಡಿಕೆ ಬೀಳುವುದೆಲ್ಲ ಉಂಟು. ಸೊ ಅದರಲ್ಲಿ ಕೂಡ ಈ ಪ್ಯಾಪಿಲಾರ್ ಅರ್ಟಿಕೇರಿಯಾದಲ್ಲಿ ಬರ್ತದೆ ಅದು. ಅಥವಾ ಈ ಇನ್ಸೆಕ್ಟ್ ಬೈಟ್ ಅಥವಾ ಬೆಡ್ ಬಗ್ಸ್, ಜಿಗಣೆ ಅಂತ ಹೇಳ್ತಾರೆ. ತುಂಬ ಸಮಯದಿಂದ ಈ ಬೆಡ್ಶೀಟನ್ನೆಲ್ಲ ತೊಳೆಯದೆ ಅಥವಾ ಯೂಸ್ ಮಾಡದೆ ಈ ಲಾಡ್ಜಲ್ಲೆಲ್ಲ ಹೋದರೆ ಗೊತ್ತಾಗ್ತದೆ, ಹಳೆಯ ಲಾಡ್ಜ್ಗಳಲ್ಲೆಲ್ಲ ಹೋಗಿ ಅದರಲ್ಲಿ ಅದನ್ನು ಆವತ್ತು ಮಲಗಿದಾಗ ಅದು ಚುಚ್ಚಿ ಬರ್ತದೆ, ಇಲ್ಲಿ ದಡಿಕೆ ಎಲ್ಲ ಬರ್ತದೆ ಅಂಥದ್ರಲ್ಲಿ. ಅದೆಲ್ಲ ಈ ಇದರಲ್ಲಿ ಬರುವಂಥದ್ದು ಪ್ಯಾಪಿಲಾರ್ ರ್ಯಾಷಸ್, ಅದು ಕೂಡ ಅರ್ಟಿಕೇರಿಯಾದಲ್ಲಿ ಬರುವಂಥದ್ದು. ಸೊ ಈ ಎಲ್ಲ ಲಕ್ಷಣಗಳು ಬೇರೆ ಬೇರೆ ವೆರೈಟೀಸ್ ಅಲ್ಲಿ ಇರ್ತದೆ. ಇದೆಲ್ಲ ನಾವು ಲಕ್ಷಣದಲ್ಲಿ ಅರ್ಥ ಮಾಡಿ. ಎಸ್ ಡಾಕ್ಟರ್, ಇನ್ನು ಬೇರೆ ಬೇರೆ ರೋಗಗಳನ್ನು ಬೇರೆ ಬೇರೆ ವಿಧಾನದ ಮೂಲಕ ಪತ್ತೆ ಹಚ್ಚಬಹುದು. ಹಾಗೆಯೇ ಈ ರೋಗವನ್ನು ಯಾವ ರೀತಿಯಲ್ಲಿ ಪತ್ತೆ ಹಚ್ಚಬಹುದು ಅನ್ನುವಂಥದ್ದು ಡಾಕ್ಟರ್? ಈ ರೋಗವನ್ನು ನಾವು ಈಗ ಅದೇ OPD ಸೆಟಪ್ಪಲ್ಲಿ ಬರೀ ಲಾಕ್ಷಣಿಕವಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಆದರೆ ಇದು ಕೆಲವೊಮ್ಮೆ ಸೈಲೆಂಟ್ ಆಗಿರ್ತದೆ, ಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತಾರೆ. ಅಂದರೆ ಸಿಂಪ್ಟಮ್ಸ್ಗಳೇನಿರೋದಿಲ್ಲ, ನಿಮಗೆ ಗೊತ್ತಾಗೋದಿಲ್ಲ. ಆದರೂ ಇಮ್ಯೂನ್ ಡಿಸ್ಫಂಕ್ಷನ್ ಇರ್ತದೆ, ಅಂದರೆ ಹೈಪರ್ ಸೆನ್ಸಿಟಿವಿಟಿ ಇರ್ತದೆ. ಸೊ ಅಂತ ನಮಗೆ ಕೆಲವೊಂದು ಲಕ್ಷಣಗಳಿದೆ, ಅದು ಈ ಮೇನ್ ಲಕ್ಷಣದಲ್ಲಿ ಬರುವುದಿಲ್ಲ. ಅಲರ್ಜಿ ಇದ್ದ ಯಾವುದೇ ವ್ಯಕ್ತಿಗೂ ಅಂತ ಹಿಡನ್ ಸಿಂಪ್ಟಮ್ಸ್ಗಳು ಇರ್ತದೆ. ಅದು ಸಾಮಾನ್ಯವಾಗಿ ಎಕ್ಸ್ಪೀರಿಯನ್ಸಿಂದ ಗೊತ್ತಾಗುವಂಥದ್ದು. ಆಗಲೇ ಹೇಳ್ತಾ ಇದ್ರಿ ಅರ್ಟಿಕೇರಿಯಾ ರೋಗವನ್ನು ಯಾವ ರೀತಿಯಲ್ಲಿ ಪತ್ತೆ ಹಚ್ಚಬಹುದು ಅನ್ನುವಂಥ ವಿಚಾರದ ಕುರಿತು ಹೇಳ್ತಾ ಇದ್ರಿ. ಸೊ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಡಾಕ್ಟರ್. ಅದೇ ಲಾಕ್ಷಣಿಕ ಇದು ಸಿಂಪ್ಟಮ್ಸ್ಗಳ ಮೂಲಕ ನಾವು ಇದನ್ನು ಕಂಡು ಹುಡುಕಬಹುದು. ಮುಖ್ಯವಾಗಿ ಅದೇ ಕೆಲವೊಂದು ಹಿಡ್ಡನ್ ಸಿಂಪ್ಟಮ್ಸ್ಗಳು ಇರ್ತದೆ, ಗೊತ್ತಾಗಿರೋದಿಲ್ಲ. ಅಂದರೆ ನಮಗೆ ಆಗ ಡೌಟ್ ಬರ್ತದೆ, ಇವರಿಗೆ ಅಲರ್ಜಿ ಇರಬಹುದು ಏನು ಅಂತ ಹೇಳಿ. ಆದರೆ ಮುಖ್ಯವಾಗಿ ಅವರು ಸಿಂಪ್ಟಮ್ಸ್ ಒಟ್ಟಿಗೆ ಬಂದರೆ, ಅರ್ಟಿಕೇರಿಯಲ್ ರ್ಯಾಷಸ್ ಮೂಲಕ ಬಂದರೆ ನಮಗೆ ಪತ್ತೆ ಹಚ್ಚೋದು ಈಸಿ. ಅದಲ್ಲದೆ ಕೆಲವು ರಕ್ತ ಪರೀಕ್ಷೆಗಳು ಕೂಡ ಇದೆ ಇದರಲ್ಲಿ. ಟೋಟಲ್ IgE ಆ್ಯಂಟಿಬಾಡೀಸ್ ಅಂತ ಹೇಳೋದನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಅದು ಅದರ ಲೆವೆಲನ್ನು ನೋಡಿಕೊಂಡು ಹೇಳ್ಬೋದು. ಜಾಸ್ತಿ ಕೆಲವರಿಗೆ ತುಂಬ ಜಾಸ್ತಿ ಇರುವಾಗ ಅವರಿಗೆ ಅದೇ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಈ ಪಾಶ್ಚಾತ್ಯ ವೈದ್ಯಕೀಯ ಪದ್ಧತಿಯಲ್ಲಿ ಇದು ಕಾರಣಗಳೇನು ಹೇಳುವಾಗ ನಾನು ಹೇಳಿದೆ. ಅದು IgE ಅನ್ನು ನಾವು ಪತ್ತೆ ಹಚ್ಬೋದು ರಕ್ತ ಪರೀಕ್ಷೆ ಮೂಲಕ. ಅದು ಕೂಡ ಒಂದು ಟೂಲ್. ಅದಲ್ಲದೆ ಅಬ್ಸಲ್ಯೂಟ್ ಇಸ್ನೋಫಿಲ್ ಕೌಂಟ್ ಅಂತ ಹೇಳ್ತಾರೆ. ಇಸ್ನೋಫಿಲ್ಸ್ ಕೌಂಟ್ ಜಾಸ್ತಿ ಇರ್ತದೆ ಇಂಥ ಪೇಷಂಟ್ಗಳಲ್ಲಿ. ಅದು 450 ಹತ್ರ ಅದು ನಾರ್ಮಲ್ ಲೆವೆಲ್, ಅದಕ್ಕಿಂತ ಜಾಸ್ತಿ, ತುಂಬ ಜಾಸ್ತಿ ಇರುವಂಥದ್ದು. ಸೊ ಇದೆರಡು ಮೇನ್ ಟೆಸ್ಟ್ಗಳು ಇದೆ. ಅದಲ್ಲದೆ ಕೆಲವೊಂದು ಅಲರ್ಜಿ, ಪರ್ಟಿಕ್ಯುಲರ್ ಫುಡ್ ಮೇಲೆ ಅಲರ್ಜಿ ಇದೆಲ್ಲ ಮಾಡ್ತಾರೆ ಅವರು, ಸ್ಕ್ರೀನಿಂಗ್ ಎಲ್ಲ ಮಾಡ್ತಾರೆ. ಅದೆಲ್ಲ ವಿಶೇಷವಾಗಿ ಅಗತ್ಯ ಇರೋದಿಲ್ಲ ಆ್ಯಕ್ಚುಲಿ ಅದರಲ್ಲಿ. ಬಟ್ ಈ ಎರಡು ಟೆಸ್ಟುಗಳಿಂದ ನಾವು ಫೈಂಡ್ ಔಟ್ ಮಾಡ್ಬೋದು ಮುಖ್ಯವಾಗಿ. ಅದಲ್ಲದೆ ಲಾಕ್ಷಣಿಕ ಮೇಯ್ನ್ ಆಗಿ ಸಿಂಪ್ಟಮ್ಯಾಟಿಕಲ್ಲಿ ನಾವು ಇದನ್ನು ಡಯಾಗ್ನೋಸ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಎಲ್ಲ ರೋಗಕ್ಕೂ ಒಂದಲ್ಲ ಒಂದು ರೀತಿಯ ಪರಿಹಾರ ಇದ್ದೇ ಇರುತ್ತೆ. ಸೊ ಈ ರೋಗಕ್ಕೆ ಯಾವ ರೀತಿಯ ಪರಿಹಾರ ಇದೆ ಅನ್ನುವಂಥದ್ದು ಡಾಕ್ಟರ್ ಮುಖ್ಯವಾಗಿ?
ಪರಿಹಾರ ಅಂದರೆ ಈಗ ನಾನು ಆಯುರ್ವೇದ ಮೂಲಕ ಹೇಗೆ ಇದನ್ನು ನಾವು ಅಪ್ರೋಚ್ ಮಾಡ್ಬೋದು ಅಥವಾ ಚಿಕಿತ್ಸೆ ಕ್ರಮಗಳೇ ಹೇಗೆ. ಚಿಕಿತ್ಸೆ ಕ್ರಮವನ್ನು ಹೇಳುವ ಮೊದಲು ಒಂದು ವಿಶೇಷ ಒಂದು ಮಾಹಿತಿ ಕೊಡಬೇಕು. ಅಂದರೆ ಆಹಾರ ಸಂಭವ ವಸ್ತು ರೋಗೋ ಹಿ ಆಹಾರ ಸಂಭವ ಅಂತ ಹೇಳ್ತಾರೆ. ಅಂದರೆ ಆಹಾರ ಸಂಭವಂ ಹಿ ವಸ್ತು ಅಂದರೆ ಈ ವಸ್ತು, ಈ ಶರೀರ ಏನಿದೆ ಇದು ಆಹಾರದಿಂದ ಮಾಡಲ್ಪಟ್ಟದ್ದು, ಬೆಳೆಯುವುದು ಎಲ್ಲ ಆಹಾರದಿಂದನೇ. ಹಾಗೆ ರೋಗೋ ಹಿ ಆಹಾರ ಸಂಭವ ಅಂತ ರೋಗಗಳು ಕೂಡ ಆಹಾರದಲ್ಲಿ, ಇದರಲ್ಲಿ ಅವಿನಾಭಾವ ಸಂಬಂಧ ಇದೆ. ಅಂದರೆ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ ನಿಮಗೆ ಆಹಾರ ಮತ್ತು ಹಾಗೆ ಯಾವುದೇ ಒಂದು ರೋಗವನ್ನು ನಾವು ಸರಿಪಡಿಸಿಕೊಳ್ಬೇಕಾದ್ರೆ ಆಹಾರದ ಅಲ್ಲಿ ಮಾರ್ಪಾಡು ತುಂಬ ಅಗತ್ಯ. 3 ಥರದಲ್ಲಿ ನಾವು ಚಿಕಿತ್ಸೆಯನ್ನು ಪ್ಲಾನ್ ಮಾಡ್ಬೋದು. ಆಹಾರ, ಔಷಧ, ವಿಹಾರ ಅಂತ. ವಿಹಾರ ಅಂದರೆ ನಾವು ಕೆಲವೊಂದು ಆಕ್ಟಿವಿಟೀಸ್ ಏನಿದೆ, ಸೊ ಅದರಲ್ಲಿ ಈಗ ಕೆಲವೊಂದು ಎಕ್ಸಸೈಸ್ ಅಂದರೆ ಈಗ ಅಲರ್ಜಿ ಈ ಅಟ್ಟಿಕೆರೆಯಕ್ಕೆ ಬಂದಾಗ ದಿವಾಸ್ವಪ್ನ ಅಂತ ಹೇಳ್ತಾರೆ, ಅಂದರೆ ಹಗಲಲ್ಲಿ ನಿದ್ದೆ ಮಾಡುವಂಥದ್ದು. ಸೊ ವಿಶೇಷವಾಗಿ ನಾವು ಅದನ್ನು ಬಂದ್ ಮಾಡಬೇಕು, ನಿಲ್ಲಿಸಬೇಕಾಗ್ತದೆ. ಸೊ ಇಂಥದ್ದೆಲ್ಲ ಕೆಲವು ಆಕ್ಟಿವಿಟೀಸ್ಗಳನ್ನು ನಾವು ನಿಲ್ಲಿಸಬೇಕಾಗ್ತದೆ. ಸೊ ಅದರಲ್ಲಿ ನಾವು ಮಾರ್ಪಾಡು ಮಾಡಬೇಕಾದಂಥದ್ದು ವಿಹಾರದಲ್ಲಿ. ಮತ್ತು ಆಹಾರದಲ್ಲಿ ನಾವು ಈ ಟ್ರೀಟ್ಮೆಂಟ್ ಏನು ನಾವು ವರ್ಟಿಕೆರೆ ಅಥವಾ ಅಲರ್ಜಿಗೆ ಏನು ನಾವು ಮಾಡ್ಬೋದು ಅಂದರೆ, ಇದು ನಮ್ಮಲ್ಲಿ ಟ್ರೀಟ್ಮೆಂಟಲ್ಲಿ 2 ಥರದ ಸ್ಟೇಜ್ ಇರ್ತದೆ, ಸ್ಟೇಜ್ 1 ಮತ್ತು ಸ್ಟೇಜ್ 2 ಅಂತ. ಈ ಸ್ಟೇಜ್ 1ನಲ್ಲಿ ನಾವು ಕಟುವಾದ ಒಂದು ಪಥ್ಯ ಇರ್ತದೆ, ಕರೆಕ್ಟಾಗಿ ಮಾಡಬೇಕಾದಂತಹ ಪಥ್ಯ. ಯಾಕೆಂದರೆ ಈ ಅಲರ್ಜಿ ಅಥವಾ ಈ ವಿಷಗಳೇನಿದೆ, ಯಾವ ಕಾರಣ ಇದೆ, ಈ ಸ್ಮೃತಿ ರೂಪ ಶ್ಲೇಷ್ಮ ಅಂದರೆ ಕಫ ಅಂತ ಇರ್ತದೆ. ಅಂದರೆ ಕರಗುವಂಥ ಕಫದಿಂದ ಆವೃತ್ತಲ್ಪಟ್ಟಿರ್ತದೆ, ಇದು ಇನ್ನೊಂದು ಆವೃತವಾಗಿರ್ತದೆ. ಆ ಕಾರಣ ಈ ಕಫ ಸಂಬಂಧ ಕೆಲವು ಆಹಾರಗಳನ್ನು ನಾವು ನಿಲ್ಲಿಸಬೇಕಾಗ್ತದೆ, ಬಂದ್ ಮಾಡಬೇಕಾಗ್ತದೆ. ಪೇಷಂಟ್ಗಳಲ್ಲಿ ಹಾಲಿನ ಐಟಮ್ಸ್ ಇರ್ಬೋದು ಅಥವಾ ಮೊಸರು ಇದೆಲ್ಲ ಬಂದದರಲ್ಲಿ, ಉದ್ದಿನ ಐಟಮ್ಸು, ಮೀನು, ಇಂಥದ್ದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕಾಗ್ತದೆ. ಇದು ಆಹಾರದಲ್ಲಿ. ಇದು ಅಲ್ಲದೆ ಬೇರೆ ಥರದ ಕೆಲವೊಂದು ಚೇಂಜಸ್ ಕೂಡ ಮಾಡಬೇಕು. ಅದು ನಾವು ಪೇಷಂಟ್ ಬಂದರೆ ನಾವು ಕರೆಕ್ಟಾಗಿ ಪೇಷಂಟಿಗೆ ಚಾರ್ಟ್ ಮೂಲಕ ನಾವು ಇದನ್ನು ಅರ್ಥ ಮಾಡಿಸ್ತೇವೆ. ಮತ್ತು ಔಷಧಿ ವಿಷಯಕ್ಕೆ ಬಂದಾಗ, ಔಷಧಿಯ ಒಂದು ನಿರ್ಧಾರ ಏನಿದೆ ಅದು ವೈದ್ಯ ಪೇಷಂಟ್ ಅಥವಾ ರೋಗಿಯ ಸಮ್ಮುಖದಲ್ಲಿ ಮಾತ್ರ ಅದನ್ನು ತಿಳಿಸಿಕೊಡ್ಬೋದು, ಯಾವ ಮದ್ದು ಅಥವಾ ಯಾವ ಔಷಧಿ ಅಂತೇಳಿ. ಯಾಕೆಂತೇಳಿದರೆ ಔಷಧಿ ಬರೆಯುವ ಮೊದಲು ಅದಕ್ಕೆ ಬೇರೆ ಬೇರೆ ರೀತಿಯ ಕ್ರೈಟೀರಿಯಾ ಇದೆ. ಅಂದರೆ ಒಂದು ರೋಗಿಯ ಅವಸ್ಥೆ, ರೋಗದ ಅವಸ್ಥೆ, ರೋಗಿ ಹೇಗಿದ್ದಾನೆ, ಅವನ ಬಲ, ಇದನ್ನೆಲ್ಲ ನೋಡಿಕೊಂಡು, ರೋಗದ ಅವಸ್ಥೆ ಎಲ್ಲ ನೋಡಿಕೊಂಡು ನಾವು ಔಷಧವನ್ನು ಬರೀಬೇಕು. ಹಾಗೆ ಔಷಧದ ಹೆಸರನ್ನು ಇಲ್ಲಿ ಇದು ಮಾಡಲಿಕ್ಕೆ ಹೇಳುವುದು ಸೂಕ್ತ ಅಲ್ಲ. ಔಷಧ ಅಂತೂ ಇದೆ, ಔಷಧದೊಟ್ಟಿಗೆ ಆಹಾರ ಹಾಗೂ ವಿಹಾರಗಳ ಮಾರ್ಪಾಡು ತುಂಬ ಅಗತ್ಯ. ಸೊ ಈ ರೀತಿಯಲ್ಲಿ ನಾವು ಈ ಟ್ರೀಟ್ಮೆಂಟನ್ನು ಪ್ಲ್ಯಾನ್ ಮಾಡ್ತೇವೆ. ಇದು ಫಸ್ಟ್ ಸ್ಟೇಜ್. ಮತ್ತು ಇನ್ನೊಂದು ಸೆಕೆಂಡ್ ಸ್ಟೇಜಲ್ಲಿ ಮುಖ್ಯವಾಗಿ ಅದನ್ನು ಕೂಡ ನಾನು ಹೇಳ್ತೇನೆ ಇಲ್ಲಿ. ಸೆಕೆಂಡ್ ಸ್ಟೇಜಲ್ಲಿ ಈ ಓಜಸ್ಸಿನ ವೈಪರೀತ್ಯ ಅಂತ ನಾನೇನು ಹೇಳಿದೆ, ಈ ಓಜಸ್ಸನ್ನು ಸರಿ ಮಾಡಬೇಕು, ಸ್ಟೆಬಿಲೈಸ್ ಮಾಡಬೇಕು. ಇದನ್ನು ವಾಪಸ್ಸು ಮೊದಲಿನಿದ್ದ ರೀತಿಯಲ್ಲಿ ಬರಬೇಕಂದ್ರೆ ನಾವು ಈ ಮೆಡಿಕೇಟೆಡ್ ಗೀ ಅಂತ ಹೇಳ್ತೇವೆ. ಅಂದರೆ ಔಷಧಿಗಳಿಂದ ಸಂಸ್ಕರಿಸಿದಂತಹ ತುಪ್ಪ. ಈ ತುಪ್ಪ ಯಾಕೆ ಅಂತ ಹೇಳಿದರೆ, ಸ್ನೇಹ ಸಾರುವ ಎಂ ಪುರುಷ ಅಂತ ಹೇಳ್ತೇವೆ. ಸ್ನೇಹ ಸಾರುವ ಎಂ ಪುರುಷ ಅಂದರೆ ನಮ್ಮ ಶರೀರದಲ್ಲಿರುವ ಓಜಸ್ಸು ಏನಿದೆ, ರೋಗ ನಿರೋಧಕ ಶಕ್ತಿಗೆ ಅದನ್ನು ಮ್ಯಾಚ್ ಮಾಡುವಂತಹ ದ್ರವ್ಯ ಸಾಮಾನ್ಯ ಏನಾದರೂ ಹೊರ ಜಗತ್ತಿನಲ್ಲಿ ಇದೆ ಅಂದರೆ ಅದು ಗೋಘೃತ ಅಥವಾ ಕೌಗಿ ಅಂತ ಹೇಳ್ತೇವೆ. ಸೊ ಇದನ್ನು ನಾವು ಔಷಧಿಗಳಿಂದ ಸಂಸ್ಕರಿಸಿ ಅದನ್ನು ನಾವು ಸೆಕೆಂಡ್ ಸ್ಟೇಜಲ್ಲಿ ಕೊಡ್ತೇವೆ. ಅದೊಂದು ಪ್ರೊಸೀಜರ್ ಇದೆ, ಸ್ನೇಹಪಾನ ಅಂತ. ಸೊ ಅದು ವೈದ್ಯರ ಸಮ್ಮುಖದಲ್ಲಿ ಮಾಡಿದರೆ ತುಂಬ ಅದರ ಪರಿಣಾಮ ಬೇರೆ ಇರ್ತದೆ, ಯಾಕೆಂದರೆ ಅದರಲ್ಲಿ ಕೂಡ ಪಥ್ಯದ ರೋಲ್ ತುಂಬ ಜಾಸ್ತಿ ಇದೆ. ಸೊ ಈ ರೀತಿ ನಾವು ಒಂದು ಚಿಕಿತ್ಸೆಯನ್ನು ಪ್ಲ್ಯಾನ್ ಮಾಡ್ತೇವೆ. ಎಸ್ ಡಾಕ್ಟರ್, ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಈ ರೋಗದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಅನ್ನುವಂಥದ್ದು, ಸಂದೇಶ ಏನು ಅನ್ನೋದು ಡಾಕ್ಟರ್? ಅದೇ ಇಷ್ಟೆಲ್ಲ ಇದನ್ನ ಬಗ್ಗೆ ಹೇಳಿದ ಮೇಲೆ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಬೇಕಂತ ಹೇಳಿದರೆ, ತುಂಬ ಜನಕ್ಕೆ ಏನು ಅಂದರೆ ಈ ಅಲರ್ಜಿ ಎಲ್ಲ ಬಂದರೆ ಅದು ಕೊನೆ ತನಕ ಇರ್ತದೆ ಅಂತ. ಇದನ್ನು ನಾವು ಸರಿಪಡಿಸಿಕೊಳ್ಳುವ ಅಂತ ಹೇಳುವ ಒಂದು ಮಾಹಿತಿ ಇರುವುದಿಲ್ಲ ಸಾಮಾನ್ಯವಾಗಿ. ನಾನೇನು ಹೇಳೋದು ಅಂತ ಹೇಳಿದರೆ, ಶಾರ್ಟ್ ಕಟ್ಸಿಗೆ ಹೋಗಬೇಡಿ. ಯಾವುದೇ ಒಂದು, ಈಗ ನೀವು ಸಾಮಾನ್ಯವಾಗಿ ಆಯುರ್ವೇದ ವೈದ್ಯರನ್ನು ನೋಡಿದರೆ ನನಗೆ ಅಲರ್ಜಿ ಉಂಟು, ಇದಕ್ಕೆ ಎಂಥ ಮದ್ದು ತಗೊಳ್ಬೇಕು ಅಂತ ಕೇಳ್ತಾರೆ. ಅಂದರೆ ಮದ್ದಿನ ಹೆಸರು ಆ ರೀತಿಯೆಲ್ಲ ಮಾಡಿಕೊಳ್ಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಈಗ ಚವನಪ್ರಾಶ ತಿಂದರೆ, ಒಂದು ಎಕ್ಸಾಂಪಲ್ ಹೇಳೋದು ನಾನು, ಚವನಪ್ರಾಶ ತಿಂದರೆ ಇಮ್ಯುನಿಟಿ ಜಾಸ್ತಿ ಆಗ್ತದೆ ಅಂತ. ಹಾಗೆ ಇಮ್ಯುನಿಟಿಯನ್ನು ಜಾಸ್ತಿ ಮಾಡುವಂತಹ ಅಂತ ಎಲ್ಲ ಕ್ರಮಗಳಿಲ್ಲ. ಅಂದರೆ ಇಮ್ಯುನಿಟಿ ಜಾಸ್ತಿ ಮಾಡುವಂಥದ್ದು ಅಂತಲ್ಲ, ಇಮ್ಯುನಿಟಿ ಇದು ಸರಿ ಇರುವುದಿಲ್ಲ, ಇದರಲ್ಲಿ ಡಿಸ್ಫಂಕ್ಷನ್ ಅಂತ ಹೇಳ್ತೇವೆ, ಅಂದರೆ ವೈಪರೀತ್ಯ ಅಂತ. ಇದನ್ನು ನಾವು ವೈಪರೀತ್ಯವನ್ನು ಸರಿ ಮಾಡುವಂಥದ್ದೇ ಮುಖ್ಯವಾದ ಉದ್ದೇಶ ನಮ್ಮದು. ಹಾಗೆ ಅದೇ ಈ ಶಾರ್ಟ್ ಕಟ್ಸ್ಗಳಿಗೆಲ್ಲ ಹೋಗದೆ ಸರಿಯಾಗಿ ಇದನ್ನು ಕ್ರಮಬದ್ಧವಾಗಿ ಮಾಡಿಕೊಂಡಲ್ಲಿ ಇದರಿಂದ
ಖಂಡಿತವಾಗಿ ಹೊರಗಡೆ ಬರ್ಬೋದು. ಇದೊಂದು ಸೈಕೋಸೊಮ್ಯಾಟಿಕ್ ಕೂಡ ಹೌದು, ಅದನ್ನು ನಾನು ಆಗ ಹೇಳಲಿಲ್ಲ. ಸೈಕೋಸೊಮ್ಯಾಟಿಕ್ ಅಂದರೆ ಈ ಅಲರ್ಜಿ, ಈ ತುರಿಕೆ ಮತ್ತು ಈ ಅರ್ಟಿಕೇರಿಯಾ ಇದ್ದವರಿಗೆ ಮಾನಸಿಕವಾಗಿ ತುಂಬ ಕ್ಲೇಶ ಇರ್ತದೆ. ಅಂದರೆ ಅನ್ನೋದು ಸೋಷಿಯಲ್, ಅಂದರೆ ನೀವು ಒಂದು ಕಡೆ ಕೂತಿರ್ತೀರಿ, ಮಾತಾಡ್ತಿರ್ತೀರಿ, ತುರಿಸೋದು, ಅಲರ್ಜಿ ಬರೋದು, ಇದೊಂಥರ ಮಾನಸಿಕವಾಗಿ ಅವರಿಗೆ ಕ್ಲೇಶ ತುಂಬ. ಸೊ ಸ್ಟ್ರೆಸ್ ಕೂಡ ಹೌದು. ಈ ಮೈಗ್ರೇನ್ ಎಲ್ಲ ಜಾಸ್ತಿ ಆಗ್ತದೆ ಆ ಟೈಮಲ್ಲಿ ಅಲರ್ಜಿ ಇದ್ದವರಿಗೆಲ್ಲ. ಸೊ ಇದನ್ನು ನಾವು ಸರಿಯಾಗಿ ಇದನ್ನು ಸರಿ ಮಾಡಿಕೊಳ್ಬೇಕಂದ್ರೆ ಕರೆಕ್ಟಾಗಿ ಈ ನಾನೇನು ಸ್ಟೇಜ್ 1 ಸ್ಟೇಜ್ 2 ಅಂತಲೇ ಹೇಳಿದ್ದೇನೆ, ಸೊ ಅದೇ ರೀತಿಯಲ್ಲಿ ಕರೆಕ್ಟಾಗಿ ಮಾಡಿಕೊಂಡ್ರೆ, ಮತ್ತು ಆಹಾರದಲ್ಲಿ ಕೆಲವೊಂದು ಮಾರ್ಪಾಡು, ನಮ್ಮ ಶರೀರವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈಗ ಜೆನೆಟಿಕ್ ಆಗಿ ಅದೇ ಅಟೋಪಿಕ್ ಇಂಡಿವಿಜುವಲ್ಸ್ ಅಂತ ಹೇಳಿ, ಸೊ ಅಂಥವರಿಗೆ ಈ ರೋಗ ಇರುವಾಗ, ಪದೇ ಪದೇ ಬರುವಾಗ ಅವರಿಗೆ ತುಂಬವಾಗಿ ಸೈಕಲಾಜಿಕಲಿ ಅಥವಾ ಮಾನಸಿಕವಾಗಿ ಒತ್ತಡ ಜಾಸ್ತಿ ಇರ್ತದೆ. ಯಾಕೆಂದರೆ ಅವರಿಗೆ ಇದೊಂದು ಮಾತ್ರ ಅಲ್ಲ, ಅರ್ಟಿಕೇರಿಯಾ ಮಾತ್ರ ಅಲ್ಲ, ಬೇರೆ ಬೇರೆ ಅಲರ್ಜಿ ರೋಗಗಳಿರ್ತದೆ, ಅಸ್ತಮಾ ಇರ್ತದೆ ಅದರೊಟ್ಟಿಗೆ, ಅಥವಾ ಬೇರೆ ಬೇರೆ ರೋಗಗಳೆಲ್ಲ ಇರ್ತದೆ. ಸೊ ಹಾಗಿರುವಾಗ ಅದನ್ನೆಲ್ಲ ಹೊರಗಡೆ ಬರಬೇಕಂದ್ರೆ ಶಿಸ್ತುಬದ್ಧ ಜೀವನ, ಹಾಗೆ ಆಯುರ್ವೇದದಲ್ಲಿ ಏನೇನು ಹೇಳಿದ್ದೀನಿ ನಾನು ಅದನ್ನು ಪಾಲಿಸೋದು ತುಂಬ ಅಗತ್ಯ. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಅರ್ಟಿಕೇರಿಯಾ ಅನ್ನುವಂತಹ ಒಂದು ರೋಗದ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದ ಡಾಕ್ಟರ್. ಧನ್ಯವಾದ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಅರ್ಟಿಕೇರಿಯಾ ರೋಗ ಅಂದರೆ ಏನು, ಈ ಒಂದು ಸಮಸ್ಯೆಗೆ ಕಾರಣ ಏನು, ಹಾಗೆಯೇ ಇದರ ಲಕ್ಷಣಗಳೇನು, ಇದಕ್ಕೆ ಯಾವೆಲ್ಲ ರೀತಿಯ ಪರಿಹಾರ ಇದೆ, ಎಲ್ಲದನ್ನ ಕೂಡ ಡಾಕ್ಟರ್ ತಿಳಿಸಿಕೊಟ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.